ಕಳೆದ 6 ವರ್ಷಗಳಿಂದ ಬಂಟ್ವಾಳ ತಾಲೂಕಿನ ಮೊಡಂಕಾಪುವಿನ ಕಾರ್ಮೆಲ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಸದ್ದಿಲ್ಲದೆ ಕ್ರಾಂತಿಯೊಂದನ್ನು ಮಾಡುತ್ತಿದ್ದಾರೆ. ಶಾಲಾ ಪಾಠಗಳಲ್ಲಿ ಅಂತರ್ಜಲ ಹೆಚ್ಚಿಸುವ ವಿಧಾನಗಳು, ಮಳೆ ನೀರಿನ ಕೊಯ್ಲು ಇದರ ಬಗ್ಗೆ ಮಾಹಿತಿ ಮಾತ್ರ ಪಡೆಯುವ ವಿದ್ಯಾರ್ಥಿಗಳು ನಿಜ ಜೀವನದಲ್ಲಿ ಕಾರ್ಯಪ್ರವೃತ್ತರಾಗಿ ನಮ್ಮಿಂದ ಪರಿಸರಕ್ಕೆ ಅಳಿಲು ಸೇವೆ ನೀಡಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಪ್ರಸಕ್ತ ವರ್ಷ ಶಾಲೆಯ 79 ವಿದ್ಯಾರ್ಥಿಗಳು 164 ಇಂಗು ಗುಂಡಿಗಳನ್ನು ನಿರ್ಮಿಸಿದ್ದಾರೆ. ಈ ಜಲ ಜಾಗೃತಿಯಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನ ಶಿಕ್ಷಕ ರೋಷನ್ ಪಿಂಟೋ ಮಾರ್ಗದರ್ಶನದಲ್ಲಿ ತೊಡಗಿಸಿಕೊಂಡಿದ್ದು ಈವರೆಗೆ ಒಟ್ಟು 796 ಇಂಗು ಗುಂಡಿಗಳನ್ನು ನಿರ್ಮಿಸಿ ಮಾದರಿಯಾಗಿದ್ದಾರೆ. ಶಾಲಾ ವಠಾರದಲ್ಲಿ ಸಾಕಷ್ಟು ಸ್ಥಳಾವಕಾಶ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಅವರ ಮನೆಯ ಸುತ್ತಮುತ್ತ ರಸ್ತೆ ಬದಿಗಳಲ್ಲಿ ಗುಡ್ಡಗಳಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಿಸಿದ್ದಾರೆ. ಇಂಗುಗುಂಡಿ ನಿರ್ಮಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡುವುದರ ಜೊತೆಗೆ ಪ್ರೋತ್ಸಾಹ ನೀಡುವ ಕೆಲಸ ಶಾಲೆ ಮಾಡುತ್ತಿದೆ. ನೀರು ನಮ್ಮ ಜೀವದ ಆತ್ಮ ಅಂತ ನಾವು ಕರಿತೇವೆ. ನೀರಿಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀರಿನ ಬಗ್ಗೆ ಮಾತನಾಡುವವರು ಬೇಕಾದಷ್ಟು ಇದ್ದಾರೆ. ಆದರೆ ಆ ನೀರನ್ನು, ಮಳೆ ನೀರನ್ನು ಹೇಗೆ ಉಳಿಸುವುದು ಎಂಬುದು ಕಾರ್ಯರೂಪಕ್ಕೆ, ಕೃತಿರೂಪದಲ್ಲಿ ಹೊರತರುವುದು ಭಾರಿ ಕಡಿಮೆ. ಆದ್ದರಿಂದ ನಾವು ಮಾತನಾಡುವುದಕ್ಕಿಂತ ಕಾರ್ಯದಲ್ಲಿ ಮಗ್ನರಾದರೆ ಖಂಡಿತವಾಗಿಯೂ ನಾವು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು ಮತ್ತು ಬೇಸಿಗೆಯಲ್ಲಿ ನಮಗೆ ನೀರಿನ ಅಭಾವ ಆಗಲಿಕ್ಕಿಲ್ಲ ಎಂಬ ಒಂದು ಉದ್ದೇಶದಿಂದ ನಮ್ಮ ಕಾರ್ಮೆಲ್ ಪ್ರೌಢಶಾಲೆಯ ಹಸಿರು ಭವಿಷ್ಯ ಪರಿಸರ ಸಂಘ ಪ್ರತಿ ವರ್ಷ ಕಳೆದ 6 ವರ್ಷಗಳಿಂದ ನೀರು ಇಂಗಿಸುವ ಇಂಗು ಗುಂಡಿಗಳನ್ನು ನಿರ್ಮಿಸುವಂಥ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗೆ ನಾವು ಆಯೋಜಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅವರ ಮನೆಯ ಸುತ್ತಮುತ್ತ ಎಲ್ಲಿ ಅವರಿಗೆ ಸಾಧ್ಯ ಇದೆಯೋ, ಗುಡ್ಡಗಳಲ್ಲಿ ಆಗಿರ್ಬೋದು, ಖಾಲಿ ಸ್ಥಳಗಳಲ್ಲಿ ಆಗಿರ್ಬೋದು, ಅಲ್ಲಿ ಅವರು ಇಂಗು ಗುಂಡಿಗಳನ್ನು ನಿರ್ಮಿಸ್ತಾರೆ. ಇದರಿಂದಾಗಿ ಮಳೆಯ ನೀರು ಆ ಇಂಗು ಗುಂಡಿಗಳಲ್ಲಿ ಸಂಗ್ರಹ ಆಗ್ತದೆ. ಒಂದು ಇಂಗು ಗುಂಡಿ ಸಾಧಾರಣ 3 ಅಡಿ ಉದ್ದ, 2 ಅಡಿ ಅಗಲ ಮತ್ತು 2 ಅಡಿ ಆಳದ ರಚನೆಯನ್ನು ಅವರು ಮಾಡ್ತಾರೆ. ಒಂದು ಇಂಗು ಗುಂಡಿಯಲ್ಲಿ ಒಂದು ವೇಳೆ ಸಂಪೂರ್ಣವಾಗಿ ನೀರು ನಿಂತರೆ ಸುಮಾರು 339 ಲೀಟರ್ ನೀರು ಒಂದು ಇಂಗು ಗುಂಡಿಯಲ್ಲಿ ನಿಲ್ತದೆ. ಈ ವರ್ಷ 79 ಮಕ್ಕಳು 164 ಇಂಗು ಗುಂಡಿಗಳನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ಆ 164 ಇಂಗು ಗುಂಡಿಗಳಲ್ಲಿ ಒಮ್ಮೆಗೆ ನೀರು ಸಂಗ್ರಹ ಆದರೆ ಸುಮಾರು 55,596 ಲೀಟರ್ ನೀರು ನಾವು ಭೂಮಿಗೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಿಜವಾಗಿ ಖುಷಿ ಆಗ್ತಾ ಇದೆ. ಇಲ್ಲದೆ ಅಷ್ಟು ನೀರು ಅದು ಹೊರಗೆ ಹೋಗುವಂಥದ್ದು. ಇದು ಒಂದು ಸಾರಿ ನಿಂತರೆ, ಪ್ರತಿ ಸರ್ತಿ ಮಳೆ ಬರುವಾಗ ನೀರು ತುಂಬುತ್ತದೆ. ಖಂಡಿತವಾಗಿಯೂ ಬೇಕಾದಷ್ಟು ನೀರು ನಾವು ಆ ಇಂಗು ಗುಂಡಿಗಳ ಮೂಲಕ ಅಂತರ್ಜಲಕ್ಕೆ ನಾವು ಕೊಡ್ತಾ ಇದ್ದೇವೆ. ಇಂಗು ಗುಂಡಿ ಎಂದರೆ ಪರಿಸರ ಸ್ನೇಹಿ ವಿಧಾನವಾಗಿದೆ. ಇಂಗುಗುಂಡಿ ಎಂದರೆ ಮಳೆ ನೀರನ್ನು ಮಳೆಯ ಆವರಣದಲ್ಲಿ ಹೀರಿಕೊಳ್ಳಲು ಮಾಡುವ ಒಂದು ವ್ಯವಸ್ಥೆ. ಇದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳು ಸುಮಾರು 794 ಇಂಗುಗುಂಡಿಗಳನ್ನು ಈಗಾಗಲೇ ನಿರ್ಮಿಸಿದ್ದಾರೆ. ಇದು ನಮ್ಮ ಹೆಮ್ಮೆಯ ಶಿಕ್ಷಕರಾದ ಸರ್ ರೋಷನ್ ಪಿಂಟೋರವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಸತತ 6 ವರ್ಷಗಳಿಂದ ನಮ್ಮ ವಿದ್ಯಾರ್ಥಿಗಳು ಗುಂಡಿಗಳನ್ನು ನಿರ್ಮಿಸುತ್ತಾ ಬಂದಿದ್ದಾರೆ. ಹಾಗೂ ಇದರ ಫೋಟೋಗಳನ್ನು ಅವರು ಅವರ ಮಾರ್ಗದರ್ಶಿ ಶಿಕ್ಷಕರಿಗೆ ಕಳುಹಿಸ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಲಾಗಿದೆ. ನಾನು ಸತತ ನನ್ನ ಅಕ್ಕನವರು 2-3 ವರ್ಷಗಳಿಂದ ಇಂಗುಗುಂಡಿ ಮಾಡುತ್ತಿದ್ದೇವೆ. ನಮ್ಮ ಇಂಗುಗುಂಡಿಯಿಂದ ನಮಗೆ ತುಂಬ ಅನುಕೂಲವಾಗುತ್ತದೆ. ನೀರು ಬೇಸಿಗೆ ಕಾಲದಲ್ಲಿ ನಮಗೆ ತುಂಬ ನೀರು ಸಿಗುತ್ತದೆ ಬಾವಿಗೆ. ಹಾಗೆ ನಾನು ಈ ವರ್ಷ 20 ಇಂಗುಗುಂಡಿಗಳನ್ನು ನಿರ್ಮಿಸಿದ್ದೇನೆ. ನಾನು ಕಳೆದ 3 ವರ್ಷಗಳಿಂದ ಇಂಗುಗುಂಡಿಗಳನ್ನು ನಿರ್ಮಿಸಿ ಮಳೆ ನೀರನ್ನು ಸಂಗ್ರಹಿಸುವ ಕಾರ್ಯಕ್ರಮದಲ್ಲಿ ತೊಡಗಿದ್ದೇನೆ. ಈ ಬಾರಿ ನಾನು ಮತ್ತು ನನ್ನ ತಮ್ಮ ಹೆತ್ತವರ ಸಹಾಯದೊಂದಿಗೆ 2 ಇಂಗುಗುಂಡಿಗಳನ್ನು ನಿರ್ಮಿಸಿದ್ದೇವೆ.
ಈ ಇಂಗುಗುಂಡಿಗಳನ್ನು ನಿರ್ಮಿಸುವ ಉದ್ದೇಶವನ್ನು ನಮ್ಮ ಶಿಕ್ಷಕರು ನಮಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ ಮತ್ತು ನಾವು ಶಾಲಾ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಇದರಿಂದ ನಮಗೆ ಮಳೆ ನೀರಿನ ಮಹತ್ವ ಮತ್ತು ಬೇಸಿಗೆ ಕಾಲದಲ್ಲಿ ಇಂಗಲ್ಪಟ್ಟ ನೀರಿನಿಂದ ಆಗುವ ಪ್ರಯೋಜನವನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಮತ್ತು ಇದು ನಮ್ಮ ಶಾಲಾ ವತಿಯಿಂದ ನಾವು ಪರಿಸರಕ್ಕೆ ನೀಡುವ ಒಂದು ಸಣ್ಣ ಅಳಿಲು ಸೇವೆಯಾಗಿದೆ. ನಾವು ಮಾಡಿದ ಇಂಗುಗುಂಡಿಗಳಲ್ಲಿ ನೀರು ಸಂಗ್ರಹವಾಗಿ ಅದು ಭೂಮಿಗೆ ಇಂಗಲ್ಪಡುವಾಗ ನಮಗೆಲ್ಲರಿಗೂ ತುಂಬ ಖುಷಿಯಾಗ್ತದೆ. ಇದು ಎಲ್ಲರಿಗೂ ಪ್ರೇರಣೆ ಆಗಬೇಕು ಅಂತೇಳಿ ನಾನು ಆಶಿಸ್ತೇನೆ.